ಈ ನೆಲದ ಕಾನೂನನ್ನು ಗೌರವಿಸಬೇಕಾಗಿರುವಂಥದ್ದು ಎಲ್ಲರದ್ದು ಕೂಡ ಕರ್ತವ್ಯ ಇದೆ. ನೆಲದ ಕಾನೂನನ್ನು ಯಾರು ಗೌರವಿಸೋದಿಲ್ವೋ ಅವರು ಈ ನೆಲದಲ್ಲಿ ಇರಲಿಕ್ಕೆ ಅನರ್ಹರು ಅಂತ ನಾನು ಭಾವಿಸ್ತೇನೆ. ಹಿಜಾಬಿನ ಕುರಿತಂತೆ ನಾನು ಈಗಾಗಲೇ 10 ಬಾರಿ ಸ್ಪಷ್ಟ ಮಾಡಿದ್ದೇನೆ. ಸುತ್ತೋಲೆ ಕಾನೂನು ಅನ್ನಲಿಕ್ಕಿಂತ ಹೆಚ್ಚಾಗಿ ಇದೊಂದು ಸಂಪ್ರದಾಯವಾಗಿ ಬಂದಿರುವಂಥ ಸಂಗತಿ. ಶಾಲೆಗಳಲ್ಲಿ ಸರಸ್ವತಿಯ ಮಂದಿರದಲ್ಲಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಸಮಾನತೆಯಿಂದ ಶಿಕ್ಷಣವನ್ನು ಕಲಿಬೇಕು ಅನ್ನುವಂಥದ್ದು ಪರಂಪರೆಗಳಿಂದ ಬಂದಿರುವಂಥ ಸಂಗತಿಗಳು. ಇದರಲ್ಲಿ ಇನ್ಯಾವುದೋ ಮತೀಯ ಸಂಗತಿಗಳನ್ನು ವಿಜೃಂಭಿಸುವಂಥದ್ದು ಒಳ್ಳೆಯದಲ್ಲ. ಆದರೆ ಇದಕ್ಕೆ ನಮ್ಮದು ವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಮಗೆ ಇದು ಸುತ್ತೋಲೆ ಇಲ್ಲ, ಕಾನೂನು ಇಲ್ಲ ಅನ್ನೋದನ್ನು ಹೇಳಿದಾಗ ಕಾನೂನನ್ನು ಕೂಡ ಮಾಡಿಕೊಟ್ಟಿದೆ. ಈ ಕಾನೂನನ್ನು ಗೌರವಿಸಬೇಕು. ಗೌರವಿಸೋದಿಲ್ಲ ಅಂತಂದರೆ ಇದರ ಹಿಂದೆ ಏನೋ ಒಂದು ದೊಡ್ಡ ಪ್ರಮಾಣದ ಇಡನ್ ಅಜೆಂಡಾ ಇದೆ ಅನ್ನೋದನ್ನು ಅರ್ಥ ಆಗುತ್ತೆ. ಇದರ ಹಿಂದೆ ಇರುವಂಥ ಇಡನ್ ಅಜೆಂಡಾವನ್ನು ಸರ್ಕಾರ ಬಗ್ಗುಬಿಡುತ್ತೆ. ಹಾಗಾಗಿ ಕರ್ನಾಟಕವನ್ನು ನಾವು ಇಡನ್ ಅಜೆಂಡಾದ ಮುಖಾಂತರ ಏನೋ ಮಾಡ್ತೇವೆ, ಕಾಂಗ್ರೆಸ್ನ ಟೂಲ್ ಕಿಟ್ನ ಮುಂದುವರೆದ ಭಾಗವಾಗಿ ಇನ್ನೇನೋ ಮಾಡ್ತೀವಿ ಅನ್ನೋದನ್ನು ನಮ್ಮ ಸರ್ಕಾರ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಪೋಷಕರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಮುಸಲ್ಮಾನ್ ಮಹಿಳೆಯರಿಗೆ ನಾನು ಮತ್ತೆ ಕರೆ ಕೊಡ್ತೇನೆ, ಸಮಾಜದ ಮುಖ್ಯವಾಹಿನಿಗೆ ಬನ್ನಿ. ಇಲ್ಲಿಯ ತನಕ ಅಲ್ಲಿರುವಂಥ ವ್ಯವಸ್ಥೆ ನಿಮ್ಮನ್ನು ಅತ್ಯಂತ ಬಗ್ಗುಬಡಿಯುವಂಥ ಮುಸುಕಿನಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡಿತ್ತು. ತ್ರಿಬಲ್ ತಿಲಾಕನ್ನು ರದ್ದು ಮಾಡೋದ್ರ ಮುಖಾಂತರ ನಿಮಗೆ ಭದ್ರತೆಯನ್ನು ಕೊಟ್ಟಿದೆ. ಮುಖ್ಯವಾಹಿನಿಗೆ ಬನ್ನಿ ಅನ್ನೋದನ್ನು ಕರೆ ಕೊಟ್ಟಿದ್ದಾರೆ. ಜಗತ್ತಿನ ಬೇರೆ ಎಲ್ಲೂ ರಾಷ್ಟ್ರಗಳಲ್ಲಿರುವಂಥ ಅನಿಷ್ಟ ಪದ್ಧತಿಗಳು ಈ ದೇಶದಲ್ಲಿ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಅದನ್ನು ಬಿಟ್ಟು ಹೊರಗೆ ಬರುವಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತ ಈ ಸಮಾಜದಲ್ಲಿ ಗೌರವದಿಂದ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇದನ್ನು 2 ದಿನ ತಡ ಆದ ತಕ್ಷಣ ಸುತ್ತೋಲೆ ಕೊಡಲಿಲ್ಲ ಅಂತ ಹೇಳ್ತೀವಿ. ಸುತ್ತೋಲೆ ಕೊಟ್ಟ ನಂತರ ತರಾತುರಿ ಅಂತ ಹೇಳ್ತೀವಿ. ನಾನು ಅದಕ್ಕೆ ಸುತ್ತೋಲೆ ಬಗ್ಗೆ ಹೋಗೋದೇ ಇಲ್ಲ. ಇವತ್ತಿನ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಪದ್ಧತಿ ಹೇಗಿತ್ತು ಆ ಪದ್ಧತಿಯ ಪ್ರಕಾರ ಅದನ್ನು ಬರಬೇಕು. ನಾಳೆ ನೀವು ಒಳಗೆ ಬಂದ ನಂತರ ನಮಗೆ ಇದು ಅರ್ಥ ಆಗ್ತಾ ಇಲ್ಲ ರೀ, ಉರ್ದುನಲ್ಲಿ ಪಾಠ ಮಾಡಿ ಅಂತಂದ್ರೆ ಉರ್ದುನಲ್ಲಿ ಪಾಠ ಮಾಡೋಕ್ಕಾಗತ್ತಾ? ಹಾಗೆ ಮಾಡಲಿಕ್ಕಾಗಲ್ಲ. ಒಂದು ವ್ಯವಸ್ಥೆ ಅಂತಿದೆ, ಆ ವ್ಯವಸ್ಥೆ ಅಡಿನ ಎಲ್ಲದೂ ಕೂಡ ನಡಿಬೇಕು. ಈಗ ಊಟ ಮಾಡಬೇಕಾದ್ರೆ ಮಧ್ಯಾಹ್ನದ ಬಿಸಿ ಊಟ ನಡೀತದೆ. ಬಿಸಿ ಊಟದಲ್ಲಿ ಒಂದು ವ್ಯವಸ್ಥೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಲ ಕುತ್ಕೊಂಡು ಬಿಸಿ ಊಟವನ್ನು ಮಾಡ್ತಾರೆ. ಇದು ನನ್ನ ವ್ಯಕ್ತಿ ಸ್ವಾತಂತ್ರ್ಯ, ನಾನು ನಿಂತ್ಕೊಂಡು ಊಟ ಮಾಡ್ತೇನೆ, ಮಲ್ಕೊಂಡು ಊಟ ಮಾಡ್ತೇನೆ ಅಂದರೆ ಮಾಡಲಿಕ್ಕಾಗಲ್ಲ ಅಂತ ಒಂದು ಸಂಪ್ರದಾಯ ಅದು. ಆ ಸಂಪ್ರದಾಯದ ಪ್ರಕಾರ ನಡಿಬೇಕು. ಕುತ್ಕೊಂಡು ಎಲ್ಲ ಶಾಲಾ ಮಕ್ಕಳು ಒಟ್ಟಿಗೆ ಊಟ ಮಾಡಬೇಕು. ನನಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತೇಳಿ ನಾನು ಮಲ್ಕೊಂಡು ಊಟ ಮಾಡ್ತೀನಿ ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕಾಗಲ್ಲ ಅಂತ ಅದಕ್ಕೊಂದು ಶಿಸ್ತು ಅಂತ ಕರೀತಾರೆ. ಅದೇ ರೀತಿ ಸಮವಸ್ತ್ರವೂ ಕೂಡ ಅದೇ ರೀತಿ ನಡ್ಕೊಳ್ಬೇಕು. ವಸ್ತ್ರ ಸಂಹಿತೆ ಎನ್ನುವಂಥದ್ದು ಯಾವುದೋ ಒಂದು ಗುಂಪಿಗೆ ಒಂದು ಸಮಾಜಕ್ಕಲ್ಲ. ಶಾಲೆಯ ಒಳಗೆ ಸಮವಸ್ತ್ರನ ಹಾಕ್ಕೊಂಡು ಬರಬೇಕಾಗಿರುವಂಥದ್ದು ಎಲ್ಲರಿಗೂ ಅನ್ವಯ, ಯಾವುದೋ ಒಂದು ಗುಂಪಿಗೆ ನಾನು ಎಲ್ಲೂ ಹೇಳ್ತೇನೆ.